ಹೋಯಾ ಹೋಯ್ ನಾಯಿಗೆ ತೊಂಬರ್ಕ ಅಲ್ಪ ಕಟ್ಟದೆ ಹಾಂ ಅವೇ ಐತೆ ಕೊಂಡೋಡು ಮೂಳು ಬಿಡ್ತು ಬಾಯ್ರೆ ಕೊಂಡತ್ತ ಹೊಸದ ಸುವರ್ಣ ಪಾಳ್ಗೆ ಹಾಂ ಕಾರದ್ದು ಬಿದೆ ಕಟ್ಟನತ್ತ ಯಾಕಡೆ ಕಟ್ಟದ ಬಿದೆ ಹಾಂ ಹೊಸದ ಬಣ್ಣ ಸುವರ್ಣ ಪೈ ಬಣ್ಣಾಳು ಅಂಚಕೊಂಡತ್ನ ಇನ್ನ ನೆಟ್ಟಿ ಎನ್ನ ನಾಯಿ ಬಡ ಬಿಡ ಏ ಆ ಮೊಬೈಲ್ದು ಕ್ಯಾಮರಾ ಅಲ್ಲ ನೀವು ಸ್ವಲ್ಪ ದೂಸುತ್ತು ಫೋನೇ ಓ ದೇವರೇ ಸ್ವಾತಿ ಬಲ ಹೋಯ್ ವರ ಬಲ ಮಾರೈತಿ ಬಲ ಬಲ ಹಾ ಗೆತ್ತೆ ಗೆತ್ತೆ ಇದೆ ಕೂಳಿದ್ದೆ ಅಂತ ನಾಯಿಯನ್ನು ತರ್ಲಿಕ್ಕೆ ಎಷ್ಟು ಜನ ಬೇಕು ಇವಳಿಗೆ ಎಂತ ಎಷ್ಟು ಜನ ಈಗ ಧೈರ್ಯದಲ್ಲಿ ಹಿಡಿಯೋ ನಾಯಿ ದೊಡ್ಡ ರಕ್ಕಸ ನಾಯಿ ಅದು ಗಂಡು ನಾಯಿ ಜೋರುಂಟು ಎಂತ ನನ್ನ ನಾಯಿ ಪಾಪ ಅಂದ್ರೆ ಪಾಪ ಇವಳ ನಾಯಿಯನ್ನು ನಾನು ಸಾಕುದಿಲ್ಲ ಸರಿ ಎರಡು ಪೆಟ್ಟು ನಾನು ಹಾಗಾದ್ರೆ ಬಿಡುದೇ ಇಲ್ಲ ಇಲ್ಲಿ ಸ್ವಾತಿಯ ಮನೆಗೆ ಬಿಡ್ತೇನೆ ಏ ಎಲ್ಲ ಚಂದ ಸ್ನಾನ ಎಲ್ಲ ಮಾಡಿಸಿದ್ದೇನೆ ನಾನ್ ಮಾಡಿಸ್ಬೇಕಲ್ಲ ಕೊಂಡೋಗಿ ನಾನು ಬರ್ತೇನೆ ಆಯ್ತು ಒಂದು ತಿಂಗಳಿಗೆ ಒಮ್ಮೆ ಒಂದು ಓ ಅಲ್ಲಿ ಉಂಟು ಎಂತ ಹೋಗುದಲ್ಲ ಹೋಗುವ ಮತ್ತೆಂತ ತರ್ಬೇಕಲ್ಲ ಅದು ಇಲ್ಲದ್ರೆ ಯಾಕೆ ನೀನ್ ತಂದದ್ದು ಮತ್ತೆ ಸೊ ಹೊಸದನಿಗೆ ಒಂದು ಚಪ್ಪಲ್ ಸಾಕಲ್ಲ ಇವಳ ನಾಯಿ ಅಂತ ತರ್ಲಿಕ್ಕೆ ಹೋಗ್ತಾ ಇದ್ದೆ ಹೌದೆಂತದ್ದು ಇಂದು ಹೊಸದನಿಗೆ ನಾವೊಂದು ಪ್ರ್ಯಾಂಕ್ ಮಾಡಿದ್ದು ಆಯ್ತಾ ಯಾರಿಗೆ ಸಹ ಗೊತ್ತಿಲ್ಲ ತುಂಬ ಥ್ಯಾಂಕ್ಸ್ ನಿನ್ನ ಒಂದು ಒಳ್ಳೆ ಹೃದಯಕ್ಕೆ ತುಂಬ ಥ್ಯಾಂಕ್ಸ್ ನೀನು ಇಷ್ಟು ಒಂದು ಎಂತ ಹೇಳೋದು ಕೈಂಡ್ ಹಾರ್ಟೆಡ್ ಅಂತ ನನಗೆ ಗೊತ್ತಿರಲಿಲ್ಲ ಸೊ ನಾನು ನಾಯಿ ತರಲಿಲ್ಲ ಸುಮ್ಮನೆ ಇಲ್ಲದ್ರೆ ಹೇಳಿದ್ದು ಹಾಗೆ ತುಂಬ ಥ್ಯಾಂಕ್ಸ್ ಇವರ ನಾಯಿ ತಂದ್ರೆ ಸಹ ನಾವು ಹಾಕ್ತೇವೆ ಆದ್ರೆ ಹಾಕುದಕ್ಕೆಲ್ಲ ಏನಿಲ್ಲ ಅದು ಸ್ವಲ್ಪ ಜೋರುಂಟು ಅಷ್ಟೇ ಜೋರಿಲ್ಲ ಅದಕ್ಕೆ ಸ್ವಲ್ಪ ಇದು ಹೆದರಿಕೆ ಅಷ್ಟೇ ಅಂದ್ರೆ ಇವಳು ಮನೆಯವಳಲ್ಲ ಇವಳ ಮೇಲೆ ಪ್ರೀತಿ ಉಂಟು ನಾವು ಬೇರೆಯವರಲ್ಲ ಮತ್ತೆ ತಿಂಡಿ ಹಾಕಿಸಿ ನಾವು ಅದನ್ನು ಇದು ಮಾಡ್ತೇವೆ ಕವರ್ ಮಾಡ್ತೇವೆ ಹಾಗೆ ಇವಳ ಮಗಳು ಸಹ ಒಪ್ಪಿದ್ಲು ಮಗನ ಹತ್ರ ಮಾತಾಡಿದ್ದೆ ಅವ ಸಹ ಒಪ್ಪಿದ್ರು ಹಾಗೆ ಇವರ ಒಂದು ಕೈಂಡ್ ಹಾರ್ಟ್ಗೆ ಕೋಟಿ ಕೋಟಿ ನಮಸ್ಕಾರಗಳು ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ನನಗೆ ಆಲ್ವೇಸ್ ಎನಿ ಟೈಮಲ್ಲಿ ನನ್ನ ಸಪೋರ್ಟಿವ್ ಕಸಿನ್ ಅಂದರೆ ಇವಳು ಅಂದರೆ ಎನಿ ಟೈಮಲ್ಲಿ ನನಗೆ ಇವಳದು ನೆನಪಾಗ್ತದೆ ಸೊ ಇಂತಹ ಕಸಿನ್ ಸಿಗ್ಲಿಕ್ಕೆ ಸಹ ನಮಗೆ ಒಂದು ಲಕ್ ಬೇಕು ಫ್ಯಾಮಿಲಿಯಲ್ಲಿ ಓ ಅವಳಿಗೆ ಗೊತ್ತಿರಲಿಲ್ಲ ಸುಳ್ಳು ಅಂತ ಅವಳು ಸತ್ಯ ಅಂತ ಎಣಿಸಿದ್ದಾಳೆ ನಾನು ಆಗಲೇ ಹೇಳಿದ್ದೆ 10 ಆಗಲೇ ಹೇಳಿದ್ದು ನಾನು ತರ್ತೇನೆ ಹಾಂ ಅಂತ ಸಾರಿ 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 ವಸುಧಾ ಮಾಮಿನ ಫೂಲ್ ಅಂತ ಏನು ಓ ಸಾರಿ ಹಾಯ್ ಹಲೋ ಸರ್ಜರಿ ಆಗಿದೆ ಆಯ್ತಾ ಇದಕ್ಕೆ ಸರ್ಜರಿ ಆಗಿದೆ ಪ್ರಸೀದ ನೋಡಿಕೊಳ್ಳೋದು ಅಂತ ಎಲ್ಲ ಡ್ರೆಸ್ಸಿಂಗ್ ಎಲ್ಲ ಮಾಡೋದು ಅವಳೇ ಅಂತ ಆಚೆ ಹೋಗ್ಲಿಕ್ಕೆ ಎದುರಿಗೆ ಆಗ್ತದೆ ಆಚೆ ಉಂಟು ಹೊಟ್ಟೆ ಅಡಿಯಲ್ಲಿ ಇದಾಗಿ ಉಂಟು ನೋಡಿ 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 ಬಟ್ಟೆ ಎಲ್ಲ ಕಟ್ಟಿದ್ದಾಳೆ ಎಂಥದ ಒಂದು ಇದು ಲಂಪ್ಸ್ ಬಂದದಂತೆ ತುಂಬ ಫ್ರೆಂಡ್ಲಿ ಅಂತೆ ಮಾತ್ರ ಇದು ಕಳಿ ಶರದಿ ಕ್ಯೂಟ್ನೆಸ್ ಓವರ್ಲೋಡೆಡ್ ಫೈಟಿಂಗ್ ಹೊತ್ತು ಗಬ್ಬುಣ ಇವಳ ವಸುಧಾನ ಮನೆಯಲ್ಲಿ ಒಟ್ಟಿಗೆ 18 ಇತ್ತಂತೆ ಈಗ 8 ಉಂಟಂತೆ ಬೇಕು 9 ಉಂಟಾ ನೀನು ನೋಡಿದ್ಯಾ ಇಲ್ಲವಲ್ಲ ಇಡಲ್ಲ ಇಡಲ್ಲ ಈಗ ಕ್ಯೂಟ್ನೆಸ್ ಓವರ್ಲೋಡೆಡ್ ಓ ನಾಯಿ ಕೊಂಡೋಡ್ತಾ ಇಡೀಗ ಹಾಂ ಅಳ್ಕೊಂಡು ಸಾಂಗ್ಕೊಳಿಯಾ ಅಲ್ಪ ಕಟ್ಟದೆ ಬಿದೆ ಐತೆ ಸೋಣೊಳ್ಳಿ ಒಂಜಿ 15 ದಿನ ಹಾಂ ಸಾ ಆಳು ಸುವರ್ಣ ಪ್ರಿ ಬಣ್ಪಳಿ ಜಾದಮ್ಮನ ಅತ್ತಿ ಆಯ್ಕೆ ಬಚ್ಚುರಿಯಾ ಹಾಂ
ಇವರು ಇಕೊಳ್ಳಿ ನಮಗೆ ಎಂತ ಹೇಳೋದು ಅದಕ್ಕೆ ಒಲಿ, ಮೂಡೆ ಒಲಿಯಲ್ಲಿ ಮೂಡೆ ಮಾಡಿ ಕೊಟ್ಟವರು. ಇಕೊಳ್ಳಿ ಇಲ್ಲಿ ಮೂಡೆ ನೋಡಿ, ಬರ್ತಾರೆ ಯೂಟ್ಯೂಬ್ ಭಾರಿ ಚಂದ. ನಾನಿದು ಫಸ್ಟ್ ಟೈಮ್ ನೋಡುದು. ನೋಡಿ ವಸುಧನ ಕೃಷಿ ನೋಡಿ, ಇಲ್ಲಿ ಎಲ್ಲ ತೋಟ ಎಲ್ಲ ಉಂಟು ವಸುಧಂದು. ನೋಡಿ ಇಲ್ಲಿ ಇಷ್ಟು ಅಲ್ಲಿವರೆಗೆ ಉಂಟು. ಈ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕೂತ್ಕೊಂಡು ಮಾವಿನ ಮರ, ಬಾಳೆ ಗಿಡ ಮತ್ತೆ ಎಂತೆಲ್ಲ ಉಂಟು, ಚಿಕ್ಕು ಎಲ್ಲ ಭಯಂಕರ ಎಲ್ಲ ಉಂಟು ಕೃಷಿ ಎಲ್ಲ. ಸೊ ಇನ್ನೊಮ್ಮೆ ನೋಡುವ ಎಲ್ಲ. ನಾನು ಇದು ಫಸ್ಟ್ ಟೈಮ್ ನೋಡಿದ್ದು ಮೂಡೆ ಕಟ್ಟುವ ಗಿಡ. ನೋಡಿ ಹೇಗೆ ಉಂಟು. ಕಟ್ಟುವವರು ಇವರಿಗೆ ಯಾರಾದ್ರೂ ಇದ್ರೆ ಹೇಳಿ, ಇವರು ಕಟ್ಟಿ ಕೊಡ್ತಾರೆ ನಿಮಗೆ. ಎಷ್ಟು ಒಂದು ಇದಕ್ಕೆ ಕಟ್ಟಿದ್ದಕ್ಕೆ? ಅದು ಸೈಜ್ ಮೇಲೆಯಾ? ನೀವು ಅಷ್ಟಮಿಗೆಲ್ಲ ಮಾಡಿ ಕೊಡ್ತೀರಾ? ಹೌದಾ? ಎಲ್ಲಿ ಅಲ್ಲ ಅಂದರೆ ಇಲ್ಲಿ ಬಂದು ತಗೊಂಡು ಹೋಗುದಲ್ಲ ಸೇಲ್ ಹಾಗೆ? ಎಲ್ಲರಿಗೂ ಕೊಡೋದಿಲ್ಲ, ಅಂದ್ರೆ ಈಗ ಒಲಿ ಸಿಗುದಿಲ್ಲ. ನಾನು ಇದು ಇಲ್ಲಿ ನೆಟ್ಟದ್ದು ಗಿಡ. ಹೌದಾ? ಇನ್ನೊಂದಲ್ಲಿ ಮುಳ್ಳಿದ್ದುಂಟು ನೋಡಿ. ಇದು ಮುಳ್ಳಿಲ್ಲದಾ? ಓ, ಇದರಲ್ಲಿ ಮುಳ್ಳಿಲ್ಲ, ಮುಳ್ಳಿದ್ದದ್ದು ಅಲ್ಲಿ ಗೇಟ್ ಹತ್ರ ಅಲ್ಲಿ ನೋಡ್ತೇನೆ. 2 ಥರದ್ದು. ನೋಡಿ ಇಲ್ಲಿ ಫುಲ್ಲು ಹೊಸದನ ತೋಟ, ಒಂದು ಸಣ್ಣ ತೋಟ 5 ಸೆನ್ಸ್ ಜಾಗದಲ್ಲಿ. ಇಲ್ಲಿ ಸುತ್ತ ಎಲ್ಲ ಹೂವಿನ ಗಿಡ ಎಲ್ಲ ಇಟ್ಟಿದ್ದಾರೆ. ಇದು ನೋಡಿ ಸಣ್ಣ. ಇಲ್ಲಿ ನೋಡಿ ಅಕ್ಕ ತಮ್ಮ. ಅರೆ ಅಣ್ಣ, ನಮ್ಮ ಪ್ರಜ್ವಲ್ ಒಮನ್ಗೆ ಹೋಗ್ತಾ ಇದ್ದಾರೆ. ಎಂತ ವರ್ಕ್? ಹೌದಾ? ಕಂಗ್ರಾಟ್ಸ್ ಆಯ್ತಾ ಎಲ್ಲರೂ. ಇವನಿಗೆ ಹ್ಯಾಪಿ ಜರ್ನಿ ಹೇಳುವ. ಒಳ್ಳೇದಾಗಲಿ. ಬಾಯ್. ಫ್ರೆಂಡ್ಸ್ ಯಾರಾದಿದ್ರೆ ನೋಡಿ ಕಾಮೆಂಟ್ ಮಾಡಿ ಆಯಿತಾ, ಮರಿಬೇಡಿ. ಚೊಂಬಲ್ಲಿ ಕೊಡಪ್ಪನಿದ್ರೆ ಅದರಲ್ಲಿ ಕುಡಿತಾ ಇದ್ಲ ಅಂತ ಈಗ. ಅದೊಂದು ಖುಷಿ ಅಲ್ಲ ಚೊಂಬಲ್ಲಿ ಕುಡಿಲಿಕ್ಕೆ. ಹಂಗೆ ಕೊಡು. ಅದು ಗುಳ್ಕು 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 ಅಂತ ಕುಡಿಬೇಕು. ಅದು ಬಾವಿಯಿಂದ ಎಳ್ದ ತಕ್ಷಣ ತಂದು ಕುಡಿಬೇಕು, ಭಾರಿ ಖುಷಿ ಆಗ್ತದೆ. ಹೌದಾ? ಯಾರೋ ಹುಲಿ ವೇಷದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ನೋಡಿ. ನೋಡಿ ಕೊಳ್ಳಿ ಇಲ್ಲಿ ಇದರದ್ದು ಗಿಡ, ಮೂಡೆಯ ಒಲಿ. ಇಕೊಳ್ಳಿ ಇದು ಮುಳ್ಳಿದ್ದು ನೋಡಿ, ಇದರ ಸೈಡಲ್ಲಿ ಫುಲ್ಲು ಮುಳ್ಳು ಉಂಟು ಇದರಲ್ಲಿ. ಮೂಡೆ ಭಾರಿ ವಿಶೇಷ ನಮ್ಮ ಮಂಗಳೂರಲ್ಲಿ. ಮೂಡೆ ನೋಡಿ ಅಂತೆ, ಎಷ್ಟು ಚಂದ ಅಲ್ಲ. ನನಗೆ ನೋಡಲಿಕ್ಕೆ ಖುಷಿ ಆಗೋದು. ನನ್ನ ದೊಡ್ಡ ಎಲ್ಲ ಮೂಡೆ ಮಾಡ್ತಾಯಿದ್ರು ಮೊದಲು, ನೆನಪಾಗ್ತದೆ ನೋಡುವಾಗ. ಬಲ ಈಗೊಳ್ಳಿ ಯಾರೋ ಒಂದು ಬೆಕ್ಕನ್ನುಂಟಲ್ಲ ನಮ್ಮ ಮನೆ ಅಂಗಳದಲ್ಲಿ ಬಿಟ್ಟು ಹೋದದಾಯ್ತಾ ನೋಡಿ. ಪಾಪ ಆಯ್ತಾ, ಎಷ್ಟು ಕೂಗುದು ಅದಕ್ಕೆ ಉಂಟಲ್ಲ. ಬಲೆ ಹೇಳಿದರೆ ಗೊತ್ತಾಗ್ತದೆ ಅಂತ. ಅಂದರೆ ಯಾರೋ ಇಷ್ಟವರೆಗೆ ಸಾಕಿದ್ದು ಬೇಕಂತಲೇ ನಮ್ಮ ಅಂಗಳದಲ್ಲಿ ಬಿಟ್ಟು ಹೋದದು. ಎಷ್ಟು ಕೂಗುದದು. ಬಲ 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 ಏನೇ ಒಳ್ಳೆತ್ ನಾವು. ಬಲ 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 ಬಲ. ಹಾಗೆ ಒಂದು ಅನ್ಯಾಯ ಮಾಡಬಾರ್ದಾಯ್ತಾ. ನಮ್ಮಲ್ಲಿ ಆಲ್ರೆಡಿ ಬೆಕ್ಕುಗಳು ಬೇಕಾದಷ್ಟು ಉಂಟು, ಆದರೆ ಸಹ ಇದನ್ನು ತಂದು ನಮ್ಮ ಅಂಗಳದಲ್ಲಿ ಬಿಟ್ಟದು ಹೇಳಿದರೆ ಎಂತ ಅಂತ ಹೇಳಬೇಕು. ನಮ್ಮ ಅಂಗಳ ಸಲ ನಮ್ಮ ಆಚೆ ಬದಿಯಲ್ಲಿ ಬಿಟ್ಟದು, ಕಾಂಪೌಂಡ್ ಆಚೆ ಬದಿಯ ಖಾಲಿ ಜಾಗದಲ್ಲಿ. ಅದು ಕಾಂಪೌಂಡ್ ಹತ್ತಿಕೊಂಡು ಈಚೆ ಬಂದದ ಅಂತ ಎಂತ ಅಂತ ಗೊತ್ತಿಲ್ಲ. ಅದಕ್ಕೆ ಬಿಸ್ಕೆಟ್ ತಿಂದೆಲ್ಲ ಭಾರಿ ಅಭ್ಯಾಸ ಉಂಟು. ಇಲ್ಲಿ ನೋಡಿ ಅಲ್ಲಿ ಮೂಸುದು ನೋಡಿ. ಅಂದರೆ ಯಾರೋ ಸಾಕಿದವರೇ ಬೇಕಂತಲೇ ಅಲ್ಲಿ ತಂದು ಬಿಟ್ಟದು ಕಾಣ್ತದೆ. ಬಿಸ್ಕೆಟ್ನ ಪರಿಮಳಕ್ಕೆ ಹಾಗೆ ಸಹ ಒಂದು ಅನ್ಯಾಯ ಮಾಡೋದ. ಪಾಪ ಅದು ಎಷ್ಟು ಹೆದರಿ ಕಂಗಾಲಾಗಿತ್ತು ಅವರಿಗೆ ಸಹ.